ಹಾವುಗಳಲ್ಲಿ ವಿಷ ಯಾಕೆ ಇರುತ್ತೆ ಗೊತ್ತಾ? ಹಾವುಗಳಿಗೆ ಹಾಲನ್ನು ಯಾಕೆ ಎರೆಯುತ್ತಾರೆ? ನಾಗಪಂಚಮಿಯನ್ನು ಶ್ರಾವಣದಲ್ಲೇ ಯಾಕೆ ಆಚರಿಸುತ್ತಾರೆ? ಇಂತಹ ಹಲವಾರು ನಿಗೂಢ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡ್ತಾ ಇದೆ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಶಿವನ ಆಭರಣ ಹಾವು, ವಿಷ್ಣುವಿನ ಹಾಸಿಗೆ ಹಾವು, ಗಣಪತಿಯ ಹೊಟ್ಟೆಯ ಪಟ್ಟಿ ಹಾವು, ಸಮುದ್ರ ಮಂಥನ ಕಾಲದಲ್ಲಿ ಮಂದರ ಪರ್ವತರೆಂಬ ಕಡಗೋಲಿಗೆ ಹಗ್ಗವಾಗಿ ಕಟ್ಟಿದ್ದೇ ಈ ನಾಗರ ಹಾವು. ಇಂಥ ಹಲವಾರು ವಿಷಯಗಳಿಗೆ ಸಾಕ್ಷಿಯಾಗಿದೆ ಹಾವು. ನಾಗರ ಪಂಚಮಿ ಹಬ್ಬ ಎಂದರೆ ಕೇವಲ ಹುತ್ತಕ್ಕೆ ಇಲ್ಲವೇ ನಾಗರ ಹಾವುಗಳಿಗೆ ಹಾಲೆರೆಯುವುದಲ್ಲ. ಇದರ ಆಚರಣೆ ಹಿಂದೆ ಅನೇಕ ಕಾರಣಗಳಿವೆ ಎಂದು ಪುರಾಣಗಳು ಸಾರುತ್ತವೆ. ಈ ದಿನ ಪೂಜೆ ಮಾಡುವುದರಿಂದ ಆರ್ಥಿಕವಾಗಿ ಲಾಭವಾಗುತ್ತದೆ ಅಲ್ಲದೆ ನಾಗದೋಷಗಳನ್ನು ಕೂಡ ನಿವಾರಿಸಿಕೊಳ್ಳಬಹುದು. ಆಷಾಢ ಮಾಸದ ಕೊನೆಯ ದಿನವಾದ ಆಷಾಢ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಅಲ್ಲಿಂದ ಶ್ರಾವಣ ಮಾಸ ಆರಂಭವಾಗುವ ಸೂಚನೆಯನ್ನು ನೀಡುತ್ತದೆ. ಧಾರ್ಮಿಕ ವಿಧಿಗಳನ್ನು ನೆರವೇರಿಸಲು ಶ್ರಾವಣ ಎಲ್ಲ ದಿನಗಳಿಗಿಂತಲೂ ಶ್ರೇಷ್ಠವಾಗಿರುತ್ತದೆ. ಹಾಗೆಯೇ ಶ್ರಾವಣ ಸೋಮವಾರ, ಶನಿವಾರದ ಪೂಜೆಗಳನ್ನು ಮತ್ತು ಮಂಗಳ ಗೌರಿ ವ್ರತ, ಸಂಪತ್ ಶುಕ್ರವಾರ, ವರಮಹಾಲಕ್ಷ್ಮಿ ವ್ರತ, ನಾಗರ ಪಂಚಮಿ, ಉಪಕರ್ಮ, ಹೊಸ್ತಿಲ ಸಂಕ್ರಾಂತಿ ಹೀಗೆ ವಿವಿಧ ಹಬ್ಬಗಳ ಆಚರಣೆಗಳು ಶ್ರಾವಣದಲ್ಲಿ ನಡೆಸಲಾಗುತ್ತದೆ. ಶ್ರಾವಣ ಮಾಸದ ವಿಶೇಷ ಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು. ಈ ಹಬ್ಬವನ್ನು ಶುಕ್ಲ ಪಕ್ಷ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಈ ದಿನ ನಾಗದೇವರ 12 ಸ್ವರೂಪಗಳನ್ನು ಪೂಜಿಸಲಾಗುತ್ತದೆ. ನಾಗರ ದೇವರ ಪೂಜೆ ಮಾಡುವುದರಿಂದ, ರುದ್ರಾಭಿಷೇಕ ಮಾಡುವುದರಿಂದ ಈಶ್ವರನು ಪ್ರಸನ್ನನಾಗುತ್ತಾನೆ ಎಂದು ಹಾಗೂ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾನೆ ಎಂದು ನಂಬಲಾಗಿದೆ. ಪುರಾಣ ಗ್ರಂಥಗಳ ಪ್ರಕಾರ ನಾಗರ ಪಂಚಮಿ ಎಂದು ಸರ್ಪಗಳನ್ನು ಪೂಜಿಸುವುದರಿಂದ ನಾಗರಾಜನು ಪ್ರಸನ್ನನಾಗುತ್ತಾನೆಂದು ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ಜಾತಕಗಳಲ್ಲಿ ಕಾಳಸರ್ಪ ದೋಷ ಇರುವವರು ಈ ಪಂಚಮಿಯ ಶುಭ ದಿನದಂದು ಶಿವ ಮತ್ತು ನಾಗದೇವರಿಗೆ ಪೂಜೆ ಮಾಡಿದರೆ ಸರ್ಪದೋಷ ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ನಾಗಪಂಚಮಿ ಎಂದು ಭಗವಾನ್ ಶ್ರೀಕೃಷ್ಣನು ಸಹ ಒಂದು ವರದಾನವನ್ನು ಕೊಟ್ಟಿದ್ದಾನೆ. ಈ ದಿನದಂದು ಹಾವಿಗೆ ಹಾಲೆರೆಯುವವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳು ಎದುರಾಗದಿರಲಿ ಎಂದು ಆಶೀರ್ವಾದದ ರೂಪದಲ್ಲಿ ವರವನ್ನು ನೀಡಿದ್ದಾನೆ ಎಂದು ಪುರಾಣದಲ್ಲಿ ಸಾರಲಾಗಿದೆ. ಇದಕ್ಕೆ ಕಾರಣವೂ ಇದೆ. ಒಮ್ಮೆ ಕಾಲಿಯ ಎಂಬ ನಾಗವು ಯಮುನಾ ನದಿಗೆ ವಿಷವನ್ನು ಕಕ್ಕುತ್ತದೆ. ಆ ನದಿಯ ನೀರನ್ನು ಸೇವಿಸಿದ ಜನರು ಅಲ್ಲಿಯೇ ಮೂರ್ಛೆ ಹೋಗಿ ಬೀಳುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ಕೃಷ್ಣನು ನದಿಯೊಳಗೆ ಅಡಗಿ ಕುಳಿತಿದ್ದ ನಾಗ ಕಾಲಿಯನ್ನು ಮೇಲಕ್ಕೆ ಕರೆದು ಯುದ್ಧವನ್ನು ಮಾಡುತ್ತಾನೆ. ಹೀಗೆ ನಡೆದ ಯುದ್ಧದಲ್ಲಿ ಕಾಲಿಯ ಸೋಲನ್ನೊಪ್ಪಿಕೊಂಡು ನದಿಯ ವಿಷವನ್ನು ವಾಪಸ್ಸು ಪಡೆಯುತ್ತಾನೆ. ಆಗ ಭಗವಾನ್ ಕೃಷ್ಣನು ಪ್ರಸನ್ನಗೊಂಡು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗಪಂಚಮಿ ಹಬ್ಬ ಆಚರಿಸಲ್ಪಡುತ್ತದೆ ಎಂದು, ಆ ದಿನ ಸರ್ಪಗಳಿಗೆ ಪೂಜೆ ಪುನಸ್ಕಾರ ನೆರವೇರಿಸುವುದರಿಂದ ಒಳ್ಳೆಯದಾಗುತ್ತದೆ ಎಂದು ಶ್ರೀಕೃಷ್ಣನು ಹರಸಿದ್ದಾನೆ. ಮನೆಯ ಎದುರು ಹಾಲು ಇಡುವುದರಿಂದ ಅದನ್ನು ನಾಗದೇವತೆ ಬಂದು ಕುಡಿದು ಪ್ರಸನ್ನವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಸರ್ಪಗಳಲ್ಲಿ ಭೌತಿಕ ಬಲ ಇರುವುದರಿಂದ ಆ ದಿನ ದೇವಿ ಸರಸ್ವತಿ ಪೂಜೆಯನ್ನು ಮಾಡುವ ಪರಂಪರೆ ಕೆಲವು ಕಡೆ ಇದೆ. ಆರ್ಥಿಕವಾಗಿ ಮುಂದೆ ಬರಬೇಕು, ದುಡಿದಿದ್ದು ಕೈ ಸೇರಬೇಕು, ಹೆಚ್ಚು ಹಣ ಗಳಿಸಬೇಕು ಎಂಬುವರು ಈ ದಿನ ಶ್ರದ್ಧೆಯಿಂದ ಪೂಜೆಯನ್ನು ಮಾಡುತ್ತಾರೆ. ಅದಕ್ಕಾಗಿ ಇರುವ ಮಂತ್ರಗಳನ್ನು ಪಠಿಸಿ ಪೂಜೆ ಮಾಡಿದರೆ ಆರ್ಥಿಕವಾಗಿ ಪ್ರಗತಿಯಾಗುತ್ತದೆ ಎಂದು ನಂಬಲಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಗುಪ್ತ ನಿಧಿಯನ್ನ, ಲಕ್ಷ್ಮಿಯನ್ನ ಕಾಯುವುದೇ ಈ ನಾಗಸರ್ಪಗಳು. ಇದಕ್ಕೊಂದು ಒಳ್ಳೆಯ ಉದಾಹರಣೆ ತಿರುವನಂತಪುರಂನಲ್ಲಿರುವ ಪದ್ಮನಾಭ ದೇವಸ್ಥಾನದ ನಿಧಿ. ಹಾವಿನಲ್ಲಿ ವಿಷ ಏಕೆ ಇದೆ ಎಂಬುದಕ್ಕೆ ಪುರಾಣದ ಕಥೆಗಳು ಸಾಕಷ್ಟು ವಿವರಣೆಯನ್ನು ಕೊಡುತ್ತವೆ. ಸಮುದ್ರ ಮಂಥನ ವೇಳೆ ಅಂತಿಮವಾಗಿ ಉದ್ಭವವಾದ ಅಮೃತದ ಜೊತೆ ವಿಷವೂ ಕೂಡ ಉತ್ಪತ್ತಿಯಾಗುತ್ತದೆ. ಆ ವಿಷವನ್ನು ಬೇರೆ ಯಾರಿಗೂ ಕೊಡದ ಹಾಗೆ ಪರಶಿವನು ಸೇವಿಸಿದ್ದಿರುವ ವಿಷಯ ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಹೀಗೆ ವಿಷ ಸೇವನೆ ಮಾಡುವಾಗ ಅದರಲ್ಲಿ ಒಂದು ಹನಿ ಹಾವಿನ ಮೇಲೆ ಬೀಳುತ್ತದೆ. ಆಗ ಆ ವಿಷವನ್ನು ಕುಡಿದಂತಹ ಆ ಹಾವು ವಿಷಕಾರಿಯಾಯಿತು ಎನ್ನುವುದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದೇ ಕಾರಣ ಸರ್ಪ ಜಾತಿಗಳೆಲ್ಲ ವಿಷ ಸರ್ಪಗಳಾದವು ಎಂದು ನಂಬಲಾಗಿದೆ. ಹೀಗಾಗಿಯೇ ಸರ್ಪಗಳಿಂದ ಪಾರಾಗಲು ನಾಗಪಂಚಮಿಯ ದಿನದಂದು ನಾಗರ ಪೂಜೆಯನ್ನು ಮಾಡಲಾಗುತ್ತದೆ.
ಜನಪದ ಕಥೆಯ ಪ್ರಕಾರ ನಾಗರ ಪಂಚಮಿ ಬರುವುದು ಮುಂಗಾರಿನ ರಭಸದ ದಿನಗಳ ಮಧ್ಯೆ. ಈ ಕಾಲದಲ್ಲಿ ಕೃಷಿ ಚಟುವಟಿಕೆಗಳು ಒಂದು ಹಂತವನ್ನು ತಲುಪಿರುತ್ತವೆ. ಆ ಕಾಲದಲ್ಲಿ ಕೀಟ ಮಿಡತೆ ಹಾವಳಿ ಜಾಸ್ತಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಫಸಲು ತಿನ್ನಲು ಬರುವ ಇಲಿಗಳಿಗೂ ಕೊರತೆ ಇರುವುದಿಲ್ಲ. ಈ ಎಲ್ಲ ಕ್ರಿಮಿಕೀಟಗಳಿಂದ, ಇಲಿಗಳಿಂದ, ಕಪ್ಪೆಗಳಿಂದ ರೈತನ ಫಸಲನ್ನು ಕಾಪಾಡುವುದೇ ಹಾವುಗಳು. ಇಲಿ ಕಪ್ಪೆಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸಲು ನಾಗರಾಜನಿಗೆ ಪುಟ್ಟದೊಂದು ಧ್ಯಾನ ಮಾಡಿ ತಮ್ಮ ಹೊಲ ಗದ್ದೆಗಳನ್ನು ಇವುಗಳಿಂದ ರಕ್ಷಿಸಲೆಂದೇ ನಾಗರ ಪಂಚಮಿ ಎಂದು ನಾಗರ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಎಂದು ನಂಬಲಾಗಿದೆ. ನಾಗರ ಪಂಚಮಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಹಬ್ಬ. ನಾಗರ ಪಂಚಮಿ ಹಿಂದಿನ ದಿನ ಸಹೋದರಿ ನಾಗರ ದೇವತೆಗೆ ಬೇಡಿಕೊಂಡರೆ ಸಹೋದರನಿಗೆ ಲಾಭ ಹಾಗೂ ರಕ್ಷಣೆ ಸಿಗುತ್ತದೆ. ನಾಗರ ಪಂಚಮಿ ಮಾಂಗಲ್ಯಪ್ರದ ಹಾಗೂ ಸಂತಾನಪ್ರದ ಎಂಬ ನಂಬಿಕೆ ಕೂಡ ಇದೆ. ನಮ್ಮ ಪೂರ್ವಜರ ಕಾಲದಿಂದಲೂ ನಾಗಪೂಜೆ ನಡೆದುಕೊಂಡು ಬಂದ ಸಂಪ್ರದಾಯವಿದೆ. ಸಿಂಧೂ ಸಂಸ್ಕೃತಿಯ ಉತ್ಖನನದ ತಾಣಗಳಲ್ಲಿ ಸಿಕ್ಕಿರುವ ಅನೇಕ ಅವಶೇಷಗಳು ಅಲ್ಲಿಯ ಜನರು ನಾಗಪೂಜೆಯನ್ನು ಮಾಡುತ್ತಿದ್ದರು ಎನ್ನುವ ವಿಚಾರ ತಿಳಿದು ಬರುತ್ತದೆ. ನಂತರ ಬಂದಿರುವ ಅನೇಕ ರಾಜ ಮನೆತನಗಳು ಕೂಡ ಸರ್ಪವನ್ನು ವಿಶೇಷವಾಗಿ ಪೂಜಿಸುತ್ತಿದ್ದರು. ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಹಾಗೂ ಕಾಲಿಯ ಹೀಗೆ 9 ಜಾತಿಯ ನಾಗರ ಆರಾಧನೆಗಳನ್ನು ಮಾಡಲಾಗುತ್ತದೆ. ಸರ್ಪ ಭಯ ಮತ್ತು ವಿಷದಿಂದ ತೊಂದರೆಯಾಗದೇ ಇರಲು ಹಲವು ಕಡೆ ನಾಗರ ಕಲ್ಲುಗಳಿಗೆ ಕ್ಷೀರಾಭಿಷೇಕ ಮಾಡುವ ಪದ್ಧತಿ ಇದೆ. ನಾಗರ ಪಂಚಮಿ ಯಾಕೆ ಆಚರಿಸುತ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹಾಗೆಯೇ ನಿಮಗೆ ನಾಗರ ಪಂಚಮಿಯ ಶುಭಾಶಯಗಳನ್ನು ನಾವು ಕೂಡ ಕೋರುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.